ಚುನಾವಣೆ ಕಳೆದು ನಿನ್ನೆ ರಾತ್ರಿ ಪುತ್ತೂರು ಬಸ್ ಸ್ಟ್ಯಾಂಡಿನ ಎದುರುಗಡೆ ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರು ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಮತ್ತು ಬೆಂಗಳೂರಿನ ಸಂಸದರು ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ ವಿ ಸದಾನಂದ ಗೌಡ ಅವರ ಬ್ಯಾನರ್ ಹಾರವನ್ನು ಹಾಕಿದ್ದಾರೆ. ಅದರ ಬಗ್ಗೆ ಇವತ್ತು ಯಾರು ಹಾಕಿದ್ದಾರೆ ಅವರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಮತ್ತು ಅಂಥ ಕಿಡಿಗೇಡಿಗಳು ಇನ್ನು ಮುಂದೆ ಈ ರೀತಿಯ ಕೆಲಸ ಕಾರ್ಯವನ್ನು ಮಾಡಬಾರ್ದೆಂಬ ವಿಜ್ಞಾಪನೆ. ಅದಕ್ಕೋಸ್ಕರ ಇದು ಪೂರ್ತಿಯಾಗಿ ತನಿಖೆಯಾಗಿ ಯಾರು ಇದನ್ನು ಮಾಡಿದ್ದಾರೆ ಅವರ ಮೇಲೆ ಸರಿಯಾದ ಶಿಕ್ಷೆ ಆಗಬೇಕು ಅವರಿಗೆ ಅಂತೇಳಿ ನಾವು ನಮ್ಮ ಮುಖಾಂತರ ಅದನ್ನು ದೂರ ಅರ್ಜಿಯನ್ನು ಕೊಡ್ತಾ ಇದ್ದೇವೆ. सदानंद गौड़ा जी की नलिन कुमार कटील जी की बोलो भारत माता की भारतीय जनता पार्टी की ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಬಡಿಯಾರ್ ರಾಧಾಕೃಷ್ಣಯ್ಯವರೇ ನಮ್ಮ ಪಕ್ಷದ ಶಾಂತಿ ಸುವ್ಯವಸ್ಥೆಯ ಒಂದು ಆಡಳಿತವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿತ್ತು. ಯಾವುದೇ ಒಂದು ದ್ವೇಷದ ರಾಜಕಾರಣವನ್ನು ಮಾಡದೆ ಆ ಕುವೆಂಪು ಹೇಳಿದಂಥ ಆ ಏನು ಶಾಂತಿಯ ತೋಟವನ್ನು ಮಾಡುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಯಾವಾಗ ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂತು, ಕಾಂಗ್ರೆಸ್ ಪುತ್ತೂರಿನಲ್ಲಿ ಮತ್ತೊಮ್ಮೆ ಆ ಒಂದು ಶಾಸಕ ಗೆಲ್ಲುವ ಮುಖಾಂತರ ಇವತ್ತು ಮತ್ತೊಮ್ಮೆ ಅಶಾಂತಿಗೆ ಕಾರಣ ಆಗುವಂಥ ಇಂಥ ಬ್ಯಾನರ್ಗಳನ್ನು ಅಳವಡಿಸುವಂಥ ಕೆಲಸ ಇವತ್ತು ಪುತ್ತೂರಿನಲ್ಲಿ ಆಗ್ತಾ ಇದೆ. ಇವತ್ತು ಶಾಂತಿಯನ್ನು ಕದಡಬೇಕು, ನಮ್ಮ ನಾಯಕರ ತೇಜೋವಧೆಯನ್ನು ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ಬಿಜೆಪಿಯ ನೊಂದ ಕಾರ್ಯಕರ್ತರು ಅಂತೇಳಿ ಬಿಜೆಪಿಗೆ ಇವತ್ತು ಇಲ್ಲಿ ಸೋಲಾಗಿದೆ ಅಂತೇಳಿ ಆ ಬ್ಯಾನರ್ ಅಳವಡಿಸುವಂಥ ಕೆಲಸ ಯಾವುದೋ ಒಂದು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಯಾವುದೇ ಒಬ್ಬ ಹಿಂದೂ ಆದವ ಖಂಡಿತ ಇಂಥ ಕಾರ್ಯಕ್ಕೆ ಎಡೆ ಮಾಡಿಕೊಡುವುದಿಲ್ಲ. ಯಾಕಂದರೆ ಡಿ ವಿ ಸದಾನಂದ ಗೌಡರು ಪುತ್ತೂರಿನಲ್ಲಿ ಯಾವಾಗ ಆ ಗೂಂಡಾಗಿರಿ ಇತ್ತೋ, ದೌರ್ಜನ್ಯ ಇತ್ತೋ, ಹಿಂದೂಗಳಿಗೆ ಯಾವಾಗ ಅವಮಾನ ಆಗ್ತಾ ಇತ್ತೋ, ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದ್ದೋ, ಅದನ್ನು ತಡೆಗಟ್ಟುವಂಥ ಕೆಲಸ ಡಿ ವಿ ಸದಾನಂದ ಗೌಡರು ಕಳೆದ 35-40 ವರ್ಷದಿಂದ ಮಾಡಿದ್ದಾರೆ. ಹಿಂದೂ ಸಮಾಜಕ್ಕೆ ಎಲ್ಲಿ ಅನ್ಯಾಯ ಆದರೂ ಅದನ್ನು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಪ್ರವೀಣ್ ನೆಟ್ಟಾರ್ ಹತ್ಯೆ ಆದಾಗ NIAಗೆ ಅದನ್ನು ವಹಿಸಿಕೊಡುವಂಥ ಕೆಲಸವನ್ನು ಮಾಡಿದರು. ಆ ಪ್ರವೀಣ್ ನೆಟ್ಟಾರ್ ಕುಟುಂಬ ಇವತ್ತು ಬೀದಿಗೆ ಪಾಲಾಗಬಾರ್ದು ಅಂತೇಳಿ ಮನೆಗಟ್ಟಿಕೊಡುವಂಥ ಕೆಲಸವನ್ನು ಮಾಡಿದರು. ಅವರ ಮಡದಿಗೆ ಇವತ್ತು ಉದ್ಯೋಗ ಕೊಡುವಂಥ ಕೆಲಸವನ್ನು ಮಾಡಿದರು. ಹಿಂದೂಗಳ ಪರವಾಗಿ ನಿಂತಂತ, ಹಿಂದುತ್ವಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡಿದಂಥ ಡಿ ವಿ ಸದಾನಂದ ಗೌಡರು ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಒಬ್ಬ ನೊಂದ ಹಿಂದೂ ಕಾರ್ಯಕರ್ತ ಅಂತೇಳಿ ಈ ರೀತಿಯ ಅವಮಾನ ಮಾಡುವಂತ ಬ್ಯಾನರ್ ಹಾಕಿ ಚಪ್ಪಲಿ ಹಾರ ಹಾಕಿದಂತ ಈ ಘಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡತುಂಡವಾಗಿ ಖಂಡಿಸುತ್ತದೆ. ಇದರ ಹಿಂದೆ ಯಾರಿದ್ದಾರೆ ಎನ್ನುವುದನ್ನು ತನಿಖೆ ಮಾಡಬೇಕು ಅಂತೇಳಿ ನಮ್ಮ ಪ್ರತಿಭಟನೆ. ಯಾವುದೋ ರಾಜಕೀಯ ದುರುದ್ದೇಶದಿಂದ, ರಾಜಕೀಯ ಪ್ರಚೋದನೆಯಿಂದ ಯಾವುದೋ ಒಬ್ಬ ಕಾರ್ಯಕರ್ತನನ್ನು ಇಂತಹ ಒಂದು ಕುಕೃತ್ಯಕ್ಕೆ ಇಳಿಸುವಂತ ಕೆಲಸ ಯಾರೋ ಮಾಡಿದ್ದಾರೆ. ಆ ಮಾಡಿದಂತ ವ್ಯಕ್ತಿ ಯಾರು ಅಂತೇಳಿ ಇವತ್ತು ನಮ್ಮ ಜಿಲ್ಲಾಡಳಿತ, ನಮ್ಮ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಅದನ್ನು ಪತ್ತೆ ಹಚ್ಚಬೇಕು. ಆ ಪತ್ತೆ ಹಚ್ಚುವ ಮುಖಾಂತರ ಅವನಿಗೆ ಸೂಕ್ತವಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒಕ್ಕರಲಿನಿಂದ ಇವತ್ತು ಪ್ರತಿಭಟಿಸ್ತಾ ಇದೆ. ಇವತ್ತು ಒಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡುವ ಮುಖಾಂತರ, ಅದೇ ರೀತಿಯಲ್ಲಿ ಇವತ್ತು ಸಾರ್ವಜನಿಕವಾಗಿ ಆ ಚಪ್ಪಲಿ ಹಾರ ಹಾಕುವ ಮುಖಾಂತರ ಒಬ್ಬ ಸಂಸದನಿಗೆ, ಒಬ್ಬ ಮಾಜಿ ಮುಖ್ಯಮಂತ್ರಿಗೆ, ಒಬ್ಬ ರಾಜ್ಯಾಧ್ಯಕ್ಷರಿಗೆ ಇವತ್ತು ಅಗೌರವ ತರುವಂತ ಕೆಲಸ ಮಾಡಿದಂತ ಆ ವ್ಯಕ್ತಿ ಮತ್ತು ಆ ಸಂಘಟನೆ ಯಾರೇ ಆಗಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ಸಹಾಯಕ ಆಯುಕ್ತರ ಕಚೇರಿ ಎದುರುಗಡೆ ಇಂಥ ತುರ್ತು ಪ್ರತಿಭಟನೆಯನ್ನು ಮಾಡಿ ತಕ್ಷಣ ನಮ್ಮ ಪೊಲೀಸ್ ಇಲಾಖೆಗೆ ಆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟು, ನಮ್ಮ ಸಹಾಯಕ ಆಯುಕ್ತರಿಗೆ ಮತ್ತೊಂದು ದೂರನ್ನು ಕೊಟ್ಟು ತಕ್ಷಣ ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಬೇಕು. ಆ ವ್ಯಕ್ತಿಯ ಹಿಂದೆ ಇರುವಂತಹ ವ್ಯಕ್ತಿಗಳನ್ನು ಇವತ್ತು ಪತ್ತೆ ಹಚ್ಚಿ ಅವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ.